ಪುತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹೊತ್ತು ಗೆದ್ದಿದ್ದಾರೆ ಅಂತಿಮವಾಗಿ. ಹೌದಾ? ನನಗೆ ಟಫ್ ಫೈಟಲ್ಲಿ ನೋಡುವಾಗ ನಾನಿದ್ದೆ. ಇದಕ್ಕೆ ಎಲ್ಲ ಗೆಲುವಿನ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ, ನಮ್ಮ ಯಾರು ನಮ್ಮ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿದಂಥ ನಮ್ಮ ನಾಯಕರುಗಳಿಗೂ ಮತ್ತು ನಮ್ಮ ಅಭ್ಯರ್ಥಿಗೂ ನಾನು ಬಹುಶಃ ನನ್ನ ಅಭಿನಂದನೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಿ ಜೆ ಪಿಯಲ್ಲಿ ಬಂಡಾಯ ಅಭ್ಯರ್ಥಿ ಇಲ್ಲದಿದ್ದರೆ ಅಶೋಕ್ ಕುಮಾರ ಇನ್ನಷ್ಟು ಜಾಸ್ತಿ ಲೀಡಿಂದ ಗೆಲ್ತಾ ಇದ್ದರು. ಅಶೋಕ್ ಕುಮಾರಿಗೆ ಬರುವಂಥ ಕೆಲವು ಮತ ಕೂಡ ಪುತ್ತೂರವ್ರಿಗೆ ಹೋಗಿದೆ. ಏನು ಬಿ ಜೆ ಪಿಯ ಬಂಡಾಯ ಮತ ಏನು ಇವತ್ತು ಅತೃಪ್ತ ಮತ ಇತ್ತ ಬಿ ಜೆ ಪಿಯಲ್ಲಿ, ಯಾವುದು ಅಶೋಕ್ ಕುಮಾರಿಗೆ ಬರಬೇಕು ಹೆಚ್ಚಿನ ಸಂಖ್ಯೆಯದು ಅದಕ್ಕೆ ಪುತ್ತೂರವ್ರು ಕೂಡ ಹೋಗಿ ಸೊ ಅವ್ರಿಗೆ ಇದಾಗಿದೆ. ಪುತ್ತೂರು ಎಲ್ಲದಿದೆ. ಅಶೋಕ ಇನ್ನೂ ಕೂಡ 10,000 ಲೀಡರ್ ಎಕ್ಸ್ಟ್ರಾ ಲೀಡಲ್ಲಿ ಗೆಲ್ತಾ ಇದ್ದರು. ಯಾವುದು ಜನರು ಹೇಳಿದಾರ, ನಾನು ಹೇಳಲಿಕ್ಕೇನಿಲ್ಲ. ಅವರವರ ಸ್ಥಾನವನ್ನು ಜನ ತೋರಿಸಿ ಕೊಟ್ಟಿದ್ದಾರೆ, ಅಲ್ಲಿಗೆ ಮುಗಿಯಿತು. ನಿಮ್ಮ ಗ್ಯಾರಂಟಿಗಳು ಈ ಚುನಾವಣೆಯಲ್ಲಿ ಏನು ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತೀರಾ? ಖಂಡಿತವಾಗಿಯೂ ರಾಜ್ಯದ ಜನಸಾಮಾನ್ಯರು ನೋವಿನಲ್ಲಿದ್ದರು. ದಬ್ಬಾಳಿಕೆ ಸರ್ಕಾರ, ತಾರತಮ್ಯದ ಸರ್ಕಾರ, ಬೆಲೆ ಏರಿಕೆಯ ಸರ್ಕಾರ, ಟ್ಯಾಕ್ಸ್ ಹಾಕುವಂಥ ಸರ್ಕಾರ, ಎಲ್ಲದೊಂದು ಜನಸಾಮಾನ್ಯ ಮಾನಸಿಕವಾದ ಒತ್ತಡದ ಜೀವನ ಮಾಡ್ತಾಯಿದ್ದು. 40% 40% ಭ್ರಷ್ಟಾಚಾರದ ಸರ್ಕಾರ. ಇದೀಗ ನಮ್ಮ ರಾಜ್ಯ ಜನತೆ ಆ ಒತ್ತಡ ಮತ್ತು ಆ ದಮ್ಮು ಕಟ್ಟಿದ ವಾತಾವರಣದಿಂದ ಹೊರಗೆ ಬಂದು ಆ ನೋವಿನ ಮತವನ್ನು ಬಿ ಜೆ ಪಿ ವಿರುದ್ಧ ಹಾಕಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದು ಬಿ ಜೆ ಪಿ ಸ್ಥಾನವನ್ನು ತೋರಿಸಿದ್ದಾರೆ. ಕಾಂಗ್ರೆಸ್ ಏನು ಗ್ಯಾರಂಟಿ ಕೊಟ್ಟಿದೆ, ಯಾರು ಕೂಡ ನೋವಿನಲ್ಲಿದ್ದಾಗ ಸ್ವಲ್ಪ ಮಟ್ಟಿನ ಆಶಾಭಾವನೆ ತೋರಿಸುವಾಗ ಜನಸಾಮಾನ್ಯರು ಅದನ್ನು ಅಪೇಕ್ಷೆ ಪಡೋದು ಸ್ವಾಭಾವಿಕ. ಆದ ಕಾರಣ ಜನಸಾಮಾನ್ಯರು ಅದನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ. ಕಾಂಗ್ರೆಸ್ ನುಡಿದಂಥ ನಡೀತದೆ. ಅತಿ ಶೀಘ್ರದಲ್ಲೇ ಎಲ್ಲ ಗ್ಯಾರಂಟಿಗಳಿಗೆ ನಾವು ಘೋಷಣೆ ಮಾಡಿದ್ದೇವೆ. ಅದು ರಾಜ್ಯದ ಜನತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ಮತ್ತು ಅಧಿಕಾರಿ ಮೂಲಕ ಅದನ್ನು ಮುಟ್ಟಿಸ್ತೇವೆ. ಬಜರಂಗ ದಳದ ವಿಷಯ ಕರಾವಳಿಯಲ್ಲಿ ಕೆಲಸ ಮಾಡಿದೆ ಅಂತ ಹಾಗಿನ್ನೂ ನಮಗೆ ಕಾಣೋದಿಲ್ಲ ಏನು ವಿಚಾರ ಆಗಲಿ. ನೋಡಿ, ಅಲ್ಲಿ ಮಾಧ್ಯಮ ಮತ್ತು ಕೆಲವೊಂದು ಅದನ್ನು ತಪ್ಪಭಿಪ್ರಾಯ ಮಾಡಿದ ಹೊರತು ಕಾಂಗ್ರೆಸ್ ಪಕ್ಷ ಮ್ಯಾನಿಫೆಸ್ಟೋ ಏನಿದೆ, ಯಾರೇ ಉತ್ತಮವಾದ ಕೆಲಸ ಮಾಡದಿದ್ದರೂ ಕೂಡ ಆ ಎಲ್ಲ ಸಂಘಟನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಬೆಂಬಲ ಕೊಡ್ತದೆ. ಯಾರೇ ಒಳ್ಳೆಯ ಕೆಲಸ ಮಾಡಲಿ. ಯಾರಾದರೂ ಸಂವಿಧಾನಕ್ಕೆ ವಿರುದ್ಧವಾಗಿ ಸಮಾಜ ಅಜಾಗ ಸೃಷ್ಟಿಸಿದರೆ ಅಂಥ ಯಾವುದೇ ಸಂಘ ಸಂಸ್ಥೆಯನ್ನು ಕಾಂಗ್ರೆಸ್ ಬಿಡುವುದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದು. ಸೊ ಯಾರು ಉತ್ತಮವಾಗಿ ಕೆಲಸ ಮಾಡೋರು ಬೆಂಬಲ, ಯಾರು ಕಾನೂನು ವಿರುದ್ಧವಾಗಿ ನಾವು ದಬ್ಬಾಳಿಕೆ ಮಾಡ್ತೇವೆ ಅದನ್ನು ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಬಿಡೋದು ಕೂಡ ಇಲ್ಲ. ನೋಡಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಮಾಡ್ತದೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆಲ್ಲ ನಾವು ಕೂಡ ಇವತ್ತು ಬದ್ಧರಾಗಿ ಇದ್ದೇವೆ. ಹಿಂದೆ ನನಗೆ ಕೊಟ್ಟಂಥ ಎಲ್ಲ ಜವಾಬ್ದಾರಿ ಕೂಡ ನಾನು ಪಕ್ಷಕ್ಕೆ ಮತ್ತು ಊರಿಗೆ ಮತ್ತು ರಾಜ್ಯಕ್ಕೆ ಗೌರವದಿಂದ ಕೆಲಸ ನಿರ್ವಹಿಸಿದ್ದೇನೆ. ಇನ್ನು ಮುಂದಕ್ಕೆ ಪಕ್ಷ ಕೊಟ್ಟರೆ ಸಮರ್ಥವಾಗಿ ಯಾವುದೇ ಹುದ್ದೆ ನಾನು ನಿಭಾಯಿಸ್ತೇನೆ ಎಂಬ ವಿಶ್ವಾಸ ನನಗೆ ಇದೆ. ಅದು ಖಂಡಿತವಾಗಿಯೂ ಅದು ನಾನು ಅತ್ಯಾಸೆಯ ಅಪೇಕ್ಷೆ, ಅದು ಪಕ್ಷ ಹೈಕಮಾಂಡ್ ಹೇಳ್ತದೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.